ಸ್ಪಂದನ ಚುನಾವಣಾ ಕುರುಕ್ಷೇತ್ರ 2023 ನಾಮಪತ್ರಗಳ ಸಲ್ಲಿಕೆ ದಿನಾಂಕ ಮುಗಿದಿದೆ. ಆದರೆ ಈ ಬಾರಿ ಅತ್ಯಂತ ವಿಶೇಷ ಅಂತ ಅನಿಸಿದ್ದು ಕಾಪು ವಿಧಾನಸಭಾ ಕ್ಷೇತ್ರ. ಇವರು ರಾಜಕೀಯಕ್ಕೆ ನೇರವಾಗಿ ಎಂಟ್ರಿ ಆದವರಲ್ಲ, ಆದರೆ ಸಮಾಜ ಸೇವೆ ಮೂಲಕ ಸಾಕಷ್ಟು ವರ್ಷಗಳಿಂದ ಜನರ ಜೊತೆ ಬೆರೆತವರು. ಎಡಗೈ ಬಲಗೈ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರೆ. ಇದೇ ರೀತಿಯಾದಂಥ ಸಮಾಜ ಸೇವೆಯನ್ನು ಮಾಡ್ತಾ ಸಾಕಷ್ಟು ರೀತಿಯಲ್ಲಿ ರಾಜ್ಯಾದ್ಯಂತ ಹೆಸರನ್ನು ಗಳಿಸಿದವರು ಶ್ರೀಯುತ ಗುರುಮೆ ಸುರೇಶ್ ಶೆಟ್ಟಿಯವರು. ಆದರೆ ಅವರಿಗೆ ತಾನಾಗಿ ಒಂದು ಅವಕಾಶ ಒಲಿದು ಬಂದಿದೆ. ಈಗ ಕಾಪು ವಿಧಾನಸಭಾ ಕ್ಷೇತ್ರದ BJP ಅಭ್ಯರ್ಥಿಯಾಗಿದ್ದಾರೆ. ಇವರು ಕೇವಲ ರಾಜಕೀಯಕ್ಕೆ ಮಾತ್ರ ಸೀಮಿತ ಅಲ್ಲ, ಅವರು ಸಮಾಜ ಸೇವೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಗೋ ಸೇವೆ ಇರ್ಬೋದು, ಹೀಗೆ ಎಲ್ಲ ಪ್ರಕಾರಗಳಲ್ಲೂ ಕೂಡ ಅವರು ಅದ್ಭುತವಾದಂತಹ ಕೆಲಸವನ್ನು ಮಾಡ್ತಾ ಇರುವರು. ಆದರೆ ರಾಜಕೀಯಕ್ಕೆ ಈಗ ಹೊಸ ಒಂದು ಪರೀಕ್ಷೆಗೆ ಸಿದ್ಧರಾಗಿದ್ದಾರೆ. ಅವರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ ಸರ್. ಈಗ ಇಷ್ಟವರೆ ರಾಜಕೀಯ ಒಡನಾಟ ಇದೆ, ಬಹಳಷ್ಟು ಘಟಾನುಘಟಿಗಳನ್ನು ನೋಡಿದ್ದೀರಿ, ಒಡನಾಟ ಇತ್ತು. ಈ ಸಲ ನೀವೇ ಎಂಟ್ರಿ ಆಗಿತ್ತು ಸರ್, ಹೇಗೆ ಅನಿಸ್ತದೆ? ಬರುವ ಮೇ 10ರಂದು ನಡೀತಕ್ಕಂಥ ಚುನಾವಣೆಯಲ್ಲಿ BJP ಅಭ್ಯರ್ಥಿಯನ್ನಾಗಿ ನನ್ನ ಪಕ್ಷದ ಹಿರಿಯರು ಮತ್ತು ಸಂಘಟನೆ ಹಿರಿಯರು ನನ್ನ ಮೇಲೆ ವಿಶ್ವಾಸವಿಟ್ಟು ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ್ದಾರೆ. ನೀವು ಹೇಳಿದಾಗೆ ನಾನು ರಾಜಕೀಯ ಪ್ರವೇಶ ಒಂದು ಆಕಸ್ಮಿಕ. ಒಂದಷ್ಟು ಜನ ಸ್ನೇಹಿತರು ಒತ್ತಾಯ ಮಾಡಿದರು, ನಮ್ಮ BJP ಪಕ್ಷದ ಹಿರಿಯರು ಬಂದು ಒತ್ತಾಯ ಮಾಡಿದರು, ಆ ಕಾರಣಕ್ಕೆ ಸೇರಿರುವಂಥದ್ದು. ಮತ್ತು ನೀವು ಹೇಳಿದಿರಿ, ಹಲವಾರು ವರ್ಷಗಳಿಂದ ನಿಜವಲ್ಲೂ ಇಟ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶನಲ್ಲ. ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದಂಥವ್ನು. ಇಲ್ಲೇ ಒಂದು ಹುಲ್ಲಿನ ಮನೆ ಇತ್ತು, ಅನಂತರದಲ್ಲಿ ದೂರದ ಬೇರೆ ಬೇರೆ ಕಡೆ ಹೋಗಿ ನನ್ನ ಬದುಕನ್ನು ಕಟ್ಟಿಕೊಂಡಂಥವ್ನು. ಹಾಗಾಗಿ ದಿಸ್ ಇಸ್ ನಾಟ್ ಪೊಲಿಟಿಕಲಿ ಮೋಟಿವೇಟೆಡ್. ನನಗೊಂದು ಸಮಾಧಾನ ಆಗ್ತಿತ್ತು. ನಾವು ತುಂಬ ನನಗೆ ಬದುಕಲ್ಲಿ ಹಸಿವು ಗೊತ್ತಿದೆ, ಬಡತನ ಗೊತ್ತಿದೆ, ಅವಮಾನ ಗೊತ್ತಿದೆ. ಆ ಕಾರಣಕ್ಕಾಗಿ ಯಾರಾದರೂ ಬಂದರೆ ನನ್ನ ಕೈಲಾದ ದೊಡ್ಡ ಮಟ್ಟ ಸಹಾಯ ಅಂತಲ್ಲ, ಸಣ್ಣ ಸಣ್ಣ ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ. ಮತ್ತು ಈ ಪಕ್ಷದ ತತ್ವವನ್ನು, ಸಿದ್ಧಾಂತವನ್ನು, ವಿಶೇಷವಾಗಿ ನರೇಂದ್ರ ಮೋದಿ ಅವ್ರು ಮಾಡಿರ್ತಕ್ಕಂಥ ಕೆಲಸ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರು ಗಳಿಸ್ಕೊಂಡಂಥ ಹೆಸರು ಮತ್ತು ಈ ದೇಶವನ್ನು ಒಂದು ಸದೃಢವಾಗಿ ಮುನ್ನಡೆಸ್ತಕ್ಕಂಥ ಅವರ ತಾಕತ್ತು, ಇದೆಲ್ಲವನ್ನು ಇವತ್ತು ಈಗಾಗಲೇ ಹೇಳ್ತೀನಲ್ಲ, ಒಂದು ಭಾರತ ಖಂಡಿತ ವಿಶ್ವಗುರು ಆಗತಕ್ಕಂಥ ಹೆಜ್ಜೆ ನಿಟ್ಟಿನಲ್ಲಿ ಇವತ್ತು ಹೆಜ್ಜೆಯನ್ನು ಹಾಕ್ತಾಯಿದೆ. ಹಾಗಾಗಿ ನಮ್ಮದೊಂದು ಸಣ್ಣ ಬೆರಳನ್ನು ಜೋಡಿಸೋಣ ಅಂತೇಳಿ, ಕೈ ಅಂತಲ್ಲ, ಒಂದು ಸಣ್ಣ ಪಕ್ಷಕ್ಕೆ ಶಕ್ತಿ ತುಂಬಂಥ ಕೆಲಸವನ್ನು ಕಾಪು ಕ್ಷೇತ್ರದಲ್ಲಿ ನಿರಂತರ ಮಾಡ್ತಾ ಬಂದಿದ್ದೇನೆ. ಈಗ ಸರ್, ಈಗ ಸದ್ಯದ ಟ್ರೆಂಡಿಂಗ್ ಬಗ್ಗೆ ಮತ್ತು ನಿಮಗೆ ಒಂದೀಗ ಪ್ರಚಾರಕ್ಕೆ ಹೋದಾಗ ನೀವು, ಯಾಕಂದರೆ ನಿಮ್ಮ ಪರಿಚಯವನ್ನು ನೀವು ಹೇಳ್ಕೊಳ್ಬೇಕಂತ ಅಗತ್ಯ ಇಲ್ಲ, ಯಾಕಂದರೆ ಸಾಕಷ್ಟು ಸಮಯಗಳಿಂದ ಇದೇ ಕ್ಷೇತ್ರದಲ್ಲಿ ಇದ್ದೀರಿ. ಈಗ ಒಬ್ಬ ಚುನಾವಣಾ ಅಭ್ಯರ್ಥಿಯಾಗಿ ಹೋದಾಗ ನಿಮಗೆ ಹೇಗಿದೆ ಸರ್ ರೆಸ್ಪಾನ್ಸ್? ಇಲ್ಲ, ನಾನು ಮೊನ್ನೆವರೆಗೂ ಕೂಡ ಬೇರೆ ಇನ್ನಿತರ ಅಭ್ಯರ್ಥಿಯ ಪರವಾಗಿ ನಾನು ಚುನಾವಣಾ ಪ್ರಚಾರ ಮಾಡಿದಂಥವನು, ಅವರ ಒಳ್ಳೆತನ ಹೇಳಿದ್ದೀನಿ, ನಮ್ಮ ಪಕ್ಷದ ಕಾರ್ಯವನ್ನೆಲ್ಲ ಹೇಳಿದ್ದೇನೆ. ಹಾಗಾಗಿ ಇಲ್ಲ, ಚೆನ್ನಾಗಿದೆ, ಜನ ಕೈ ಹಿಡಿತೇನೆ ಅಂತಕ್ಕಂಥ ಒಂದು ಬಲವಾದ ನಂಬಿಕೆ, ಭರವಸೆ ಇದೆ. ಅವ್ರಿಗೆ ಗೊತ್ತು ನಾವು ದುಡ್ಡು ಮಾಡಲಿಕ್ಕೆ ರಾಜಕಾರಣ ಬರುವಂಥವ್ರಲ್ಲ. ನನಗೆ ಮೊನ್ನೆ ಯಾರು ಹೇಳ್ತಿದ್ರು, ನೀವು ಬಂದರೂ ಕೂಡ ಕಳ್ಕೊಳ್ಳೋದು ಬಿಟ್ಟರೆ ಗಳಿಸುವಂತ ಮಾಡ್ಕೊಳ್ಳಿಕ್ಕಿಲ್ಲ. ನನ್ನ ಸಂಕಲ್ಪ ಕೂಡ ಅದಲ್ಲ. ನಾನು ಕಳೆದದ್ದು ಜಾಸ್ತಿ, ನನಗೀಗ 60 ವರ್ಷ ಮೊನ್ನೆ ಆಯಿತು. ಹಾಗಾಗಿ ಇನ್ನು ಉಳಿದ ಒಂದು ಇದರಲ್ಲಿ ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾರೆ. ನಾವು ಖಂಡಿತ ಆ ಒಂದು ಅವ್ರ ನಂಬಿಕೆಗೆ ನಾನು ದ್ರೋಹ ಮಾಡಬಾರ್ದು. ನಮ್ಮ ಹಿರಿಯರು ಇಟ್ಟರಿಂದ ತುಂಬ ಅಳೆದು ತೂಗಿ ಈ ಟಿಕೆಟನ್ನು ನನಗೆ ಕೊಟ್ಟಿರುವಂಥದ್ದು. ಹಾಗಾಗಿ ಆ ನಂಬಿಕೆ ಉಳಿಸ್ಕೊಳ್ಳೋಂಥ ಭಾಳ ದೊಡ್ಡ ಕೆಲಸ. ನನ್ನ ಮೇಲೆ ಅತ್ಯಂತ ವಿಶ್ವಾಸವಿಟ್ಟು ತುಂಬ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ ಅವ್ರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಆ ಪ್ರಾಮಾಣಿಕತೆಯನ್ನು ನಾನು ಉಳಿಸ್ಕೊಳ್ಬೇಕು, ಅವರ ಮನಸ್ಸನ್ನು ಗೆಲ್ಲಬೇಕು, ಘಾಸಿ ಮಾಡಬಾರ್ದು ಅಂತಕ್ಕಂಥ ವಿಚಾರದೊಂದಿಗೆ ನಾನು ಇಲ್ಲಿ ಬಂದಿರುವಂಥದ್ದು. ಈಗ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ, ನೀವು ಜನರ ಬಳಿ ಹೋದಾಗ ನಿಮಗೆ ಕಾಪು ಕ್ಷೇತ್ರಕ್ಕೆ ಏನು ಮಾಡಬೇಕಂತ ನಿಮ್ಮ ಆದ್ಯತೆ ಯಾವುದು ಅಂತ? ನೋಡಿ, ಕಾಪುನಲ್ಲಿ ಬಹಳ ದೊಡ್ಡ ಈಗ ಒಂದು ಕೋಸ್ಟಲ್ ಟೂರಿಸಮ್ ಅಂತೇಳಿ ಹೇಳಿದೆ. ನಾನು ಬೇರೆ ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ನೋಡುವಂಥದ್ದು ಬೇರೆ ಏನೂ ಇಲ್ಲ, ಒಂದು ಸಮುದ್ರ ಈ ರೀತಿ. ಬಟ್ ವಿ ಆರ್ ಬ್ಲೆಸ್ಡ್ ಬೈ ನೇಚರ್. ನಾನು ಮೊನ್ನೆ ಮುಖ್ಯಮಂತ್ರಿಗಳು ಹೋದಾಗ ಇಲ್ಲಿ ಅಲಿಯೂರಲ್ಲಿ ಅವರು ಸಭೆ ಮಾಡ್ತಾರೆ, ಯಾವ ರೀತಿ ಅಭಿವೃದ್ಧಿ ಮಾಡ್ಬೋದು. ನಾನು ಕೋಸ್ಟಲ್ ಟೂರಿಸಮ್ ಮಾಡಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಈ ಬೇರೆ ಬೇರೆ ಪ್ರದೇಶಗಳಲ್ಲಿ ಇದನ್ನೇ ಅವ್ರು ಮಾಡಿರ್ತಕ್ಕಂಥದ್ದು. ಅಲ್ಲಿ ಏನು ಬರ್ತದೆ, ಸೊ ವಿ ಕ್ಯಾನ್ ಜನರೇಟ್ ಸಮ್ ಎಂಪ್ಲಾಯ್ಮೆಂಟ್. ಆಮೇಲೆ ಟೂರಿಸ್ಟ್ ಬರ್ತಾರೆ, ಈ ದೇಶಕ್ಕೆ ಒಂದಷ್ಟು ವಿದೇಶಿ ಹಣ ಕೂಡ ಹರಿದು ಬರ್ತದೆ. ಸೊ ಅವರಿಗೆ ಪೂರಕವಾಗಿ ನಾವು ಒಂದಷ್ಟು ವ್ಯವಸ್ಥೆಯನ್ನು ಮಾಡಿದಾಗ, ಇಲ್ಲ, ಅಲ್ಲಿ ಬೇರೆ ಬೇರೆ ಕಾರಣ ಇದೆ, ಎಲ್ರಿಗೂ ಸಂಕಲ್ಪ ಇತ್ತು, ಹಣಕಾಸಿನ ವ್ಯವಸ್ಥೆ ಕೂಡ ಮಾಡಬೇಕಲ್ಲ. ಹಾಗಾಗಿ ಬಿಗಿನಿಂಗ್ ಆಫ್ ದ ಬಿಗ್ಗರ್ ಥಿಂಗ್ ಇಸ್ ಆಲ್ವೇಸ್ ಸ್ಮಾಲ್ ಅಂತೆ.
ಎಂತೆಂಥ ಮಹಾಯಾನಗಳು ಪ್ರಾರಂಭ ಆಗೋದು ಒಂದು ಪುಟ್ಟ ಹೆಜ್ಜೆಯಿಂದಂತೆ. ಅದು ಕನಸುಗಳಿರಬೇಕು. ಆ ಕನಸಿನೊಂದಿಗೆ ನಾವು ಹೆಜ್ಜೆ ಹಾಕ್ತಾ ಇವತ್ತು ಜನರ ನಿರೀಕ್ಷೆಯನ್ನು ಮುಟ್ಟಿರ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅನ್ನೋದು ಮಾತನ್ನು ಹೇಳ್ತೀನಿ. ಇನ್ನು ಎರಡನೇದಾಗಿ ಇದು ಒಂದು ಎಜುಕೇಷನ್ ಹಬ್. 2 ಜಿಲ್ಲೆ ಏನಿದೆಯಲ್ಲ ಎಜುಕೇಷನ್ ಹಬ್ ಅಂತ ಹೇಳ್ತಾರೆ. ಹಾಗಾಗಿ ಒಂದಷ್ಟು ಲಕ್ಷಾಂತರ ಜನ ಪರ ಊರಿನ ವಿದ್ಯಾರ್ಥಿಗಳಿಗೆ ಕರೀತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಏನೋ ವ್ಯವಸ್ಥೆ ಮಾಡ್ಬೋದಾ, ತನ್ಮೂಲಕ ಒಂದಷ್ಟು ಉದ್ಯೋಗಾವಕಾಶವನ್ನು ಕಲ್ಪಿಸ್ಬೋದಾ ಅನ್ನುವಂಥ ಕನಸನ್ನು ನಾನು ಇಟ್ಕೊಂಡಿದ್ದೇನೆ. ಈಗಾಗಲೇ ಸ್ನಾತಕೋತ್ತರ ಅಧ್ಯಯನ ಕೇಂದ್ರ ಬೆಳಪಲ್ಲಿ ಆಗಬೇಕಿತ್ತು. ಬಹಳಷ್ಟು ಇನ್ನೂ ಅದರ ಕೆಲಸ ಕಾರ್ಯಗಳಾಗಿಲ್ಲ. ಯಾಕಂದರೆ ಒಂದು ಮಂಗಳೂರು ವಿಶ್ವವಿದ್ಯಾನಿಲಯ ಮತ್ತು ತೆಂಕನೀಡಿರು ಇವುಗಳ ಮಧ್ಯೆ ಪ್ರಯಾಣಗಳೇ ಬಹಳಷ್ಟು ಕಷ್ಟ ಅಂತ ಆಗುತ್ತೆ. ಯಾಕಂದರೆ ಸರ್ಟಿಫಿಕೇಟ್ ಇರ್ಬೋದು, ಇನ್ನೂ ಯಾವುದು ಫಲಿತಾಂಶಗಳ ವಿಳಂಬ ನೀತಿ ಇರ್ಬೋದು. ಬಹುಶಃ ಉಡುಪಿ ಜಿಲ್ಲೆಗೆ ಎಲ್ಲ ಇದ್ರೂ ಕೂಡ ವಿಶ್ವವಿದ್ಯಾನಿಲಯ ವಿಷಯದಲ್ಲಿ ಬಹಳಷ್ಟು ದೊಡ್ಡ ತೊಂದರೆ ಆಗಿದೆ ಸರ್. ಇದರ ಬಗ್ಗೆ ಇಲ್ಲ, ಒಳ್ಳೆ ಕ್ವಶನ್ ಕೇಳಿದ್ದೀನಿ. ನಾನು ಕೂಡ ತುಂಬ ಶಿಕ್ಷಣ ಪ್ರೇಮಿ. ನಾನು ನಿನ್ನೆ ಒಂದು ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ನಾನು ಭಾಷಣ ಮಾಡ್ತಾಯಿದ್ದೆ. ಅವರಿಗೆ ಹೇಳಿದೆ ನಾನು, ರಸ್ತೆ, ಸೇತುವೆ, ಆಸ್ಪತ್ರೆ ಜೊತೆಯಲ್ಲಿ ಸಂತುಲಿತಗೊಂಡಂಥ ಸಂಸ್ಕಾರಗೊಂಡಂಥ ಮಾನವ ಸಂಪನ್ಮೂಲ ಈ ದೇಶದ ಬಹಳ ದೊಡ್ಡ ಆಸ್ತಿ ಅಂತೆ. ಹಾಗಾಗಿ ನಾವು ಗಿಡವಾಗಿ ಬಗ್ಗದ್ದು ಮರವಾಗಿ ಒಗ್ಗುದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತೆಲ್ಲ ಕಡೆ ಇರ್ತಕ್ಕಂಥದ್ದು ಸಂಸ್ಕಾರದ ಕೊರತೆ. ಅದನ್ನು ಕೂಲಂಕಷವಾಗಿ ನಾನು ನಿನ್ನ ಹೇಳಿದ್ದೀನಿ. ಹಾಗಾಗಿ ಖಂಡಿತ ಆ ನಿಟ್ಟಿನಲ್ಲಿ ತುಂಬ ಪ್ರಯತ್ನ ಮಾಡಬೇಕು ನಾವು. ಜಪಾನ್ ಯಾಕೆ ಇಷ್ಟು ಮುಂದುವರಿದೆ ಅಂತ ಹೇಳಿದರೆ, ಅಲ್ಲಿ ಶಿಕ್ಷಕರಿಗಿರ್ತಕ್ಕಂಥ ಒಂದು ಏನು ಗೌರವ ಇದೆಯಲ್ಲ, ಇಲ್ಲಿ IAS ಆಫೀಸರ್ ಕೂಡ ಇಲ್ಲ. ಸೊ ದೇ ಆರ್ ಟಾಪ್ ಪ್ರಯಾರಿಟಿ ಅದು ಟೀಚರ್ಸ್. ಸೊ ಟೀಚರ್ಸನ್ನು ನಾವು ಮೌಲ್ಡ್ ಮಾಡಿದಾಗ ದೇ ಕ್ಯಾನ್ ಮೌಲ್ಡ್ ದಿ ಸ್ಟೂಡೆಂಟ್ಸ್. ಆ ಭಾವನೆಯನ್ನು ಇಟ್ಕೊಂಡು ಕೆಲಸ ಮಾಡಬೇಕು. ತುಂಬ ಕನಸಿದೆ, ಗೊತ್ತಿಲ್ಲ ಭಗವಂತ ಎಷ್ಟು ಮಟ್ಟಿಗೆ ನಡೆಸ್ಕೊಡ್ತಾನೆ ಗೊತ್ತಿಲ್ಲ. ಒಂದು ಕನಸನ್ನು ಎಂತೋ ಇಟ್ಕೊಂಡಿದ್ದೀನಿ, ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಸ್ಥಾನಕ್ಕೆ ತಕ್ಕ ಮಾನ ಅಂತೆ ಇವತ್ತು ಇದು ನಡೀತಿರ್ತಕ್ಕಂಥ. ಹಾಗಾಗಿ ಈಗ ನಾನು ಮೊದಲೇ ಹೇಳಿದೆ, ನನಗೆ ಇದರಲ್ಲಿ ಬಂದು ಸಂಪಾದನೆ ಮಾಡೋಂಥ ಆಸೆ ಅಲ್ಲ, ಮಾಡಿದರೆ ಜನಸೇವೆ ಮಾಡಬೇಕು ಅಟ್ ದಿ ಮ್ಯಾಕ್ಸಿಮಮ್. ಅದಕ್ಕೆ ಪೂರಕ ಮೇಲೆ ನಮ್ಮ ಸರ್ಕಾರ ಕೂಡ ಬರಬೇಕು. ಈಗ ನಿನ್ನೆ ಒಂದು ಕಡೆ ಸಮೀಕ್ಷೆ ನೋಡಿದಾಗ 100% ವಿ ಆರ್ ಗೋಯಿಂಗ್ ಟು ಫಾರ್ಮ್ ದಿ ಗೌರ್ಮೆಂಟ್. ಹಾಗಾಗಿ ನಮ್ಮ ಕ್ಷೇತ್ರ ಜನರಲ್ಲಿ ಒಂದು ಆಸೆ ಇದೆ, ಮೇಲೆ ನಮ್ಮ ಸರ್ಕಾರ ಇರಬೇಕು. ಆ ಸರ್ಕಾರದ ಭಾಗವಾಗಿ ಕಾಪು ನಮ್ಮ ಕ್ಷೇತ್ರ ನಿಮ್ಮೆಲ್ಲರ ಕೊಡುಗೆ ಆಗಬೇಕು ಅಂತಕ್ಕಂಥ ಮನವಿಯನ್ನು ನಾನು ನಮ್ಮ ಕಾಪು ಕ್ಷೇತ್ರ ಮತದಾರರಲ್ಲಿ ಮಾಡ್ತೇನೆ. ಭಾಳಷ್ಟು ಕನಸುಗಳನ್ನು ಇಟ್ಕೊಂಡಿದೆ. ಒಂದು ಕೊನೆಯ ಕ್ವಶನ್ಸ್ ನನಗೆ ಅನಿಸುತ್ತೆ, MP ಪ್ರಕಾಶರ ಬಳಿಕ ಸಾಕಷ್ಟು ಸಾಹಿತ್ಯಗಳ ಬಗ್ಗೆ ಒಲವನ್ನು ಇಟ್ಟುಕೊಂಡು ಮಾತಿನ ಮೂಲಕ ನೀವು ಕೂಡ ಸಾಹಿತ್ಯದ ಅನೇಕ ವಿಚಾರಗಳನ್ನು ಹೇಳ್ತೀರಿ ಸರ್. ಇದು ಹೇಗೆ ಅಂತ? ಇಲ್ಲ, ನನ್ನ ಗುರುಗಳವರು ಇವತ್ತು ಅಂಥ ಒಬ್ಬ ಅದ್ಭುತ ಮನುಷ್ಯನ ರಾಜಕೀಯ ಕ್ಷೇತ್ರ ನಾನು ನೋಡಲೇ ಇಲ್ಲ. ತುಂಬ ಸಾತ್ವಿಕ ಮನುಷ್ಯ ರೀ. ನಮಗೆ ಬದುಕಲ್ಲಿ ಒಂದು ಆದರ್ಶ ಅಂತ ಇರಬೇಕು. ಡಾಕ್ಟರ್ VS ಆಚಾರ್ಯರು ನನಗೆ ಆದರ್ಶ, ಕರಂಬಳ್ಳಿ ಸಂಜಯ್ ಶೆಟ್ಟಿ ಅವರು ನನಗೆ ಆದರ್ಶ, MP ಪ್ರಕಾಶ್ ಅವರು ನಮ್ಮ ಆದರ್ಶ. ಹಾಗಾಗಿ ನಾವು ಅವರಷ್ಟು ದಾಪುಗಾಲು ಹಾಕಲಿಕ್ಕಿಲ್ಲ ಅಂದರೂ ಕೂಡ ಸಣ್ಣ ಹೆಜ್ಜೆಯನ್ನು ಇಡುವಂಥ ಪ್ರಯತ್ನವನ್ನು ತನ್ಮೂಲಕ ನಾನು ಮಾಡಬೇಕು ಅಂತ ಆಸೆಯನ್ನು ಇಟ್ಕೊಂಡಿದ್ದೇನೆ. ಅಷ್ಟು ಅವರು ಡೆಪ್ಯೂಟಿ CM ಆಗಿದ್ದರು. ಆದರೂ ಕೂಡ ಅವರು ನಮಗೆಲ್ಲ ನಾವು ತುಂಬ ಎಚ್ಚರಿಕೆಯಿಂದ ರಾಜಕೀಯದ ಹೆಜ್ಜೆಯನ್ನು ಹಾಕಬೇಕು. ಆದರೂ ಕೂಡ ಮನುಷ್ಯ ಆ ಜನಸಾಮಾನ್ಯ ರೀತಿಯಲ್ಲಿ ಬದುಕಿದ ರೀತಿ ಇದೆಲ್ಲ, ಅದು ಬಹುಶಃ ಯಾರಿಗೆ ಭಾಳ ಕಷ್ಟ. ರಾಜಕೀಯ ಕ್ಷೇತ್ರ ನಾನು ಈಗಲೇ ಅರ್ಥ ಆಗ್ತಾಯಿದೆ. ತುಂಬ ಒತ್ತಡ ಇರ್ತದೆ. ಬೆಳಿಗ್ಗೆ ಎದ್ದರೆ ಸುಮಾರು 200-300 ಜನ ಮನೆ ಹತ್ರ ಬರ್ತಾರೆ. ಎಲ್ಲರೂ ಸಮಾಧಾನ ಮಾಡಿ ಕಳಿಸ್ಬೇಕು. ಸೊ ಎಲ್ಲೂ ನಮ್ಮ ಸಮಾಧಾನವನ್ನು ಕಳ್ಕೊಬಾರ್ದು. ಹಾಗಾಗಿ ನಾನು ಹೆಜ್ಜೆಗೂ ನನಗೆ ಇವತ್ತು ನೆನಪಾಗ್ತಾರೆ. ಇವತ್ತು ಅವ್ರು ನಮ್ಮ ಜೊತೆ ಇದ್ದರೆ ಒಳ್ಳೆ ಮಾರ್ಗದರ್ಶನ ಮಾಡ್ತಾಯಿದ್ರೇನು. ಹಾಗೆ ಡಾಕ್ಟರ್ VS ಆಚಾರ್ಯ, ನಾನು ಅವಾಗ ರಾಜಕೀಯದಲ್ಲಿ ಇರಲಿಲ್ಲ, ದೂರದ ಬಳ್ಳಾರಿಯಿಂದ ಬಂದಾಗ ಅದು ಧಾರ್ಮಿಕ ಭಾಷಣಕ್ಕೆ ನನಗೆ ಕರಿತಿದ್ರು. ಆಗ ಅವರು 2-3 ಸಭೆಯಲ್ಲಿ ನನ್ನ ಜೊತೆ ಇದ್ದಾಗ ಅವ್ರು ಹೇಳ್ತಿದ್ರು, ಇಲ್ಲ ನಿಮ್ಮಂಥವ್ರು ನಿಮ್ಮ ಜೊತೆ ಇರಬೇಕು ಸುರೇಶ್, ನೀವು ಬರಬೇಕು ಅಂತ. ಇಲ್ಲ ಸರ್, ನಮ್ಮದು ವ್ಯವಹಾರ ದೊಡ್ಡ ಮಟ್ಟ ವ್ಯವಹಾರ ಎಲ್ಲ, ಬಳ್ಳಾರಿಯಲ್ಲಿ ಒಂದು ಸಣ್ಣ ಹೋಟ್ಲ್ ಇಟ್ಕೊಂಡು ನಾನು ಜೀವನ ಮಾಡೋಂಥದ್ದು, ನನ್ನ ಲೈಫಲ್ಲಿ ಸೆಟ್ಲ್ ಆಗಬೇಕು, ಅನಂತರದಲ್ಲಿ ನಾನು ಯೋಚನೆ ಮಾಡ್ತೇನೆ, ಈಗ ಅದು ಆಗೋದಿಲ್ಲ, ನಿಮ್ಮನ್ನು ನಾನು ಸುಳ್ಳು ಹೇಳ್ಬಾರ್ದು ಅಂತ ಪ್ರಾಮಾಣಿಕವಾಗಿ ಹೇಳಿದ್ದೆ. ಆ ಕಾರಣಕ್ಕೆ ನಾನು ಪಕ್ಷಕ್ಕೆ ಸೇರುವಾಗ ಅವರಿಲ್ಲ. ಆಗ ನಾನು ಡಾಕ್ಟರ್ VS ಆಚಾರ್ಯ ವೇದಿಕೆ ಅಂತೇಳಿ ನಾನು ಅವ್ರ ಹೆಸರಿಟ್ಟು ಅವ್ರನ್ನ ಸ್ಮರಣೆ ಮಾಡ್ಕೊಂಡು ನಾನು ಪಕ್ಷ ಸೇರಿರುವಂಥದ್ದು. ಹಾಗಾಗಿ ಒಂದು ಕಲ್ಪನೆ ಇದೆ, ಒಂದು ಸಂಕಲ್ಪ ಇದೆ. ಅದನ್ನು ಭಗವಂತ ಮತ್ತು ಕಾಪು ಕ್ಷೇತ್ರದ ಜನತೆ ಯಾವ ರೀತಿ ನಡೆಸ್ಕೊಡ್ತಾರೆ ಅನ್ನೋದನ್ನು ನೋಡ್ತಾ ಇದ್ದೇನೆ. ಈಗಾಗಲೇ ಭಾಳ ಪೂರಕ ವಾತಾವರಣ. ಹೋದಾಗ ಇಲ್ಲ ನಿಮಗೆ ಯಾವತ್ತೂ ಸಿಗಬೇಕಾಯಿತು, ಖಂಡಿತ ಹೆದರಬೇಡಿ, ನಾವು ನಿಮ್ಮ ಕೈ ಹಿಡಿತೀವಿ ಅಂತಕ್ಕಂಥ ಮಾತನ್ನು ಎಲ್ಲ ಕಡೆ ಹೇಳ್ತೇವೆ ಅಂತ ಬರ್ತಾರೆ. ಇದು ಗುರುಮೆ ಸುರೇಶ್ ಶೆಟ್ಟಿ ಅವರ ಮಾತು. ಜಾತಿ ಮತ ಭೇದ ಇಲ್ಲದೇನೆ ಕೂಡ ನಿರಂತರವಾಗಿ ಸಮಾಜ ಸೇವೆ ಮಾಡಿದ್ದಾರೆ. ಆದ್ದರಿಂದ ಕೇವಲ ಒಂದೇ ಪಕ್ಷಕ್ಕೆ ಸೀಮಿತರಾಗಿಲ್ಲ ಗುರುಮೆ ಸುರೇಶ್ ಶೆಟ್ಟಿ ಅವರು. ಅವರ ಕನಸು ನನಸಾಗಲಿ ಅನ್ನೋದೇ ನಮ್ಮ ಸ್ಪಂದನ ಟಿವಿಯ ಆಶಯ. ಕ್ಯಾಮರಾ ಪರ್ಸನ್ ಧನುಷ್ ಜೊತೆ ನಾಗರಾಜ್ ಬರ್ಕಾಡಿ, ಸ್ಪಂದನ ಟಿವಿ, ಉಡುಪಿ.